ಬೆಂಗಳೂರಿನಲ್ಲಿ ಗೋಲ್ಡನ್ ಪ್ರಿನ್ಸ್ ಅಕಾಡೆಮಿ ಆಯೋಜಿಸಿದ್ದ ಏಜು ಸ್ಪರ್ಧೆಯಲ್ಲಿ ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ 5 ಬಾಲಕರು 9 ಚಿನ್ನ 3 ಬೆಳ್ಳಿ 1 ಕಂಚಿನ ಪದಕಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಗಳೂರಿನ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಹಾಗೂ ಸೈಂಟ್ ಅಲೂಷಿಯಸ್ ಈಜುಕೊಳದಲ್ಲಿ ಇವರು ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಇವರಿಗೆ ಲೋಕರಾಜ್ ಮುಖ್ಯ ತರಬೇತುದಾರರಾಗಿದ್ದಾರೆ. ಹಾಗೂ ಶಿವಾನಂದ್ ಗಟ್ಟಿ, ಶಿಶಿರ್ ಗಟ್ಟಿ, ನಿಶಾಲ್ ಶೆಟ್ಟಿ, ಪುಂಡಲಿಕ ಕಾರ್ವಿ ಮತ್ತು ವಿಕೇಶ್ ಕೂಡ ತರಬೇತಿಯನ್ನ ನೀಡುತ್ತಿದ್ದಾರೆ. ಈ ಬಗ್ಗೆ ಮುಖ್ಯ ತರಬೇತುದಾರರಾದ ಲೋಕರಾಜ್ ಅವರು ಮಾಹಿತಿ ನೀಡಿ, ಬೆಂಗಳೂರಿನ ಗೋಲ್ಡನ್ ಪ್ರಿನ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸಲಾದ ಈಜು ಸ್ಪರ್ಧೆಯಲ್ಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನ ಮಕ್ಕಳು ಅತ್ಯುತ್ತಮ ಸಾಧನೆ ಮಾಡಿರುವುದು ಸಂತಸ ತಂದಿದೆ ಎಂದು ಹೇಳಿದ್ರು. ಅಭಿನವ್ ಕುಂದರ್ ಅವರು ರಿಲೇಯಲ್ಲಿ ಗೋಲ್ಡ್ ಅನ್ನು ಪಡೆದಿದ್ದಾರೆ, ಫ್ರೀಸ್ಟೈಲ್ ರಿಲೇಯಲ್ಲಿ. ಆಮೇಲೆ ಬ್ರೆಸ್ಟ್ ಸ್ಟ್ರೋಕಲ್ಲಿ ಬ್ರೌನ್ಸ್ ಪದಕವನ್ನು ಪಡೆದಿದ್ದಾರೆ. ಹಾಗೆಯೇ ಶಮಿತ್ ಇವರು ರಿಲೇಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ, ಗೋಲ್ಡನ್ನು ಪಡೆದಿದ್ದಾರೆ. ಈ 4 ಮಂದಿಯ ತಂಡ ಗ್ರಹಿತ್ ಜಿ ಪ್ರಭು, ನೈತಿಕ್, ಶಮಿತ್ ಮತ್ತು ಅಭಿನವ್ ಕುಂದರ್ ಇವರನ್ನೊಳಗೊಂಡಂಥ ತಂಡ ಬೆಂಗಳೂರಿನಲ್ಲಿ 4x30 ಮೀಟರ್ನ ಫ್ರೀಸ್ಟೈಲ್ ರಿಲೇ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಒಳ್ಳೆಯ ಒಂದು ಹೆಸರನ್ನು ನಮಗೆ ತಂದುಕೊಟ್ಟಿದ್ದಾರೆ. ಅದೇ ರೀತಿ ಉರುವ ಸಂತ ಅಲೋಷಿಯಸ್ ಶಾಲಾ ವಿದ್ಯಾರ್ಥಿಗಳಾದ ಶಮಂತ್ 30 ಮೀಟರ್ ಬಟರ್ಫ್ಲೈ ಮತ್ತು ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ 2 ಚಿನ್ನದ ಪದಕ, ಹಾಗೆಯೇ ಅಭಿನವ್ ಕುಂದರ್ 30 ಮೀಟರ್ ಫ್ರೀಸ್ಟೈಲ್ ರಿಲೇಯಲ್ಲಿ 1 ಚಿನ್ನದ ಪದಕ ಹಾಗೂ 30 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದಿರುತ್ತಾರೆ. ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳಾದ ನೈತಿಕ್ 30 ಮೀಟರ್ ಬಟರ್ಫ್ಲೈ, ಬ್ಯಾಕ್ ಸ್ಟ್ರೋಕ್ ಮತ್ತು ಫ್ರೀಸ್ಟೈಲ್ ರಿಲೇ ವಿಭಾಗಗಳಲ್ಲಿ 3 ಚಿನ್ನದ ಪದಕ, ಹಾಗೆಯೇ ಫ್ರೀಸ್ಟೈಲ್ ವಿಭಾಗದಲ್ಲಿ 1 ಬೆಳ್ಳಿಯ ಪದಕ ಗಳಿಸಿದ್ದಾನೆ. ಗ್ರಹಿತ್ ಜಿ ಪ್ರಭು 30 ಮೀಟರ್ ಬ್ಯಾಕ್ ರಿಲೇಯಲ್ಲಿ 2 ಚಿನ್ನದ ಪದಕ, 30 ಮೀಟರ್ ಬಟರ್ಫ್ಲೈ ಮತ್ತು ಬ್ರೆಸ್ಟ್ ಸ್ಟ್ರೋಕ್ ವಿಭಾಗದಲ್ಲಿ 2 ಬೆಳ್ಳಿಯ ಪದಕ, ಶಮಿತ್ ಫ್ರೀಸ್ಟೈಲ್ ರಿಲೇಯಲ್ಲಿ 1 ಚಿನ್ನದ ಪದಕವನ್ನು ಪಡೆದಿರುತ್ತಾನೆ. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.